ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪುತ್ತೂರು ಜಾತ್ರೆ ಕೈತಡೆ ಬರೋದುಂಡು ಬಾರಿ ಪೊರ್ಲುದ ಡ್ರೆಸ್ ಕಮ್ಮಿಗೆ ಓಲುತ್ತಿಕೊಂಡು ಅಂತ ಪುತ್ತೂರಿನ ಜನ ಯೋಚನೆ ಮಾಡ್ತಾ ಇರ್ಬೋದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಸೂಪರ್ ಆಗಿರುವಂಥ ಬಟ್ಟೆ ಕಲೆಕ್ಷನ್ ಇರುವಂಥ ಬಟ್ಟೆ ಮಳಿಗೆಗೆ ಇವತ್ತು ನಾವು ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಹಿಂದೆ ಕೂಡ ವಸ್ತ್ರ ಮನೆ ಬಟ್ಟೆ ಮಳಿಗೆಯ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ. ಇಲ್ಲಿರುವಂಥ ಕಲೆಕ್ಷನ್ ಯಾವ ರೀತಿಯಾಗಿದೆ, ಬಟ್ಟೆಯ ಬೆಲೆಗಳು ಯಾವ ರೀತಿಯಾಗಿದೆ, ಇವೆಲ್ಲವನ್ನ ಕೂಡ ತಿಳಿಸ್ಕೊಟ್ಟಿದ್ವಿ. ಇವಾಗ ಮತ್ತೆ ಪ್ರೀತಿಯ ಗ್ರಾಹಕರಿಗೆ ಅತ್ಯಂತ ಕಡಿಮೆ ಬೆಲೆಗೆ ಸೂಪರ್ ಆಗಿರುವಂಥ ಬಟ್ಟೆ ಕಲೆಕ್ಷನ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಹಾಗಾಗಿ ವಿಶೇಷವಾಗಿರುವಂಥ ಹಬ್ಬ ಹರಿದಿನ ಬೇರೆ ಹತ್ರ ಬರ್ತಾ ಇದೆ, ಯುಗಾದಿ ಹಾಗೇನೆ ರಂಜಾನ್ ಹಬ್ಬ ಹತ್ರ ಬರ್ತಾ ಇದೆ. ಎಲ್ಲ ವಿಚಾರಗಳಿಂದಾಗಿ ಗ್ರಾಹಕರಿಗೆ ಕಡಿಮೆ ಬೆಲೆಗೆ ಅತ್ಯಂತ ಗುಣಮಟ್ಟದ ಸೂಪರ್ ಆಗಿರುವಂಥ ಬಟ್ಟೆಗಳನ್ನ ನೀಡೋದಕ್ಕೆ ವಸ್ತ್ರ ಮನೆ ಸಿದ್ಧವಾಗಿದೆ. ಹಾಗಾದ್ರೆ ಬನ್ನಿ, ಇಲ್ಲಿರುವಂಥ ಕಲೆಕ್ಷನ್ ಯಾವ ರೀತಿಯಾಗಿದೆ, ಆಫರ್ ಯಾವ ರೀತಿಯಾಗಿದೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ. ಪ್ರಿಯ ಗ್ರಾಹಕರಿಗೆ ವಂದನೆಗಳು. ಮೊದಲು ನೀವು ಸಹಕಾರ ಕೊಟ್ಟಿದ್ದೀರಿ, ಅದಕ್ಕೆ ಪ್ರತ್ಯೇಕ ವಂದನೆ ಹೇಳ್ತಾ ಇದ್ದೇನೆ. ಅದೇ ರೀತಿ ಈಗ ಕೂಡ ಹೊಸ ಸ್ಟಾಕುಗಳು ಬಂದಿರುತ್ತದೆ. ರಂಜಾನ್ ಹಬ್ಬದ ಪ್ರಯುಕ್ತ, ಯುಗಾದಿ ಹಾಗೆ ಮಾಳಿಂಗೇಶ್ವರ ದೇವರ ಜಾತ್ರೆ ಇದೆ, ಅದರ ಪ್ರಯುಕ್ತ ಮಾರ್ಚ್ 5ರಿಂದ ಏಪ್ರಿಲ್ 25ರ ತನಕ ರಿಯಾಯಿತಿ ದರದಲ್ಲಿ ಬಟ್ಟೆಗಳನ್ನು ಮಾರ್ತಾ ಇದ್ದೇವೆ. ನೀವು 3 ಪೀಸು 6, 12 ಹಾಗೆ ತುಂಬ ಪೀಸು ತಗೊಂಡಾಗ ಅದಕ್ಕೆ ಪ್ರತ್ಯೇಕ ಡಿಸ್ಕೌಂಟ್ ಇರ್ತದೆ. ಮನೆ ಒಕ್ಕಲಿಗೆ ಹಾಗೆ ಮದುವೆ ಸಮಾರಂಭಕ್ಕೆ ಯಾವುದೇ ಕಾರ್ಯಕ್ರಮಗಳಿಗೆ ಜಾಸ್ತಿ ಪೀಸು ತಗೊಂಡಾಗ ಅದಕ್ಕೆ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡಿಕೊಡ್ತೇವೆ. ಆ ರೀತಿ ಒಂದು ರಿಯಾಯಿತಿ ಕೂಡ ಈಗ ಇದರಿಂದಲೇ ಪ್ರಾರಂಭ ಆಗಿದೆ. ಅದರ ಉಪಯೋಗವನ್ನು ನೀವು ಸದುಪಯೋಗವನ್ನು ಪಡಿಸಿಕೊಳ್ಬೇಕಾಗಿ ವಿನಂತಿ. ಎಲ್ಲ ವಯೋಮಾನದವರಿಗೂ ಸೂಟ್ ಆಗುವಂಥ ಬಟ್ಟೆಗಳು ವಸ್ತ್ರ ಮನೆ ಮಳಿಗೆಯಲ್ಲಿ ಇರುವಂಥದ್ದು. ಈ ಹಿಂದೆ ಕೂಡ ಇಲ್ಲಿನ ಸ್ಟೋರಿ ಮಾಡಿದಾಗ ಉತ್ತಮ ರೆಸ್ಪಾನ್ಸನ್ನು ಕೊಟ್ಟಿದ್ದೀರಿ ನೀವು. ಹಾಗಾಗಿ ಈಗ ಮತ್ತಷ್ಟು ಕಲೆಕ್ಷನ್ಗಳು ಬಂದಿದೆ, ವಿಶೇಷವಾಗಿರುವಂಥ ಆಫರ್ಗಳು ಕೂಡ ಆ್ಯಡ್ ಆಗ್ತಾ ಇರುವಂಥದ್ದು. ರಂಜಾನ್ ಹಾಗೆಯೇ ಯುಗಾದಿ ಇದೆ, ಹಾಗೆಯೇ ಪುತ್ತೂರು ಜಾತ್ರೆ ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ಹೊಸದಾಗಿರುವಂಥ ಬಟ್ಟೆಗಳನ್ನು ಪರ್ಚೇಸ್ ಮಾಡೋದಕ್ಕೆ ಯೋಚನೆಯನ್ನು ಮಾಡ್ತೀರಾ. ಮನೆ ಮಂದಿಗೆಲ್ಲರಿಗೂ ಕೂಡ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಉತ್ತಮ ಕ್ವಾಲಿಟಿಯ ಬಟ್ಟೆಗಳು ಬೇಕು ಅಂತ ಹೇಳಿದ್ರೆ ತಪ್ಪದೆ ನೀವು ವಸ್ತ್ರ ಮನೆ ಮಳಿಗೆಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.